ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿರುವ ಎಜೆ ಇಂಜಿನಿಯರಿಂಗ್ ಕಾಲೇಜು ಮತ್ತು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎಜೆಐಇಟಿ ಆಕಾರ್ 2020 ರಾಜ್ಯಮಟ್ಟದ ತಾಂತ್ರಿಕ ಸಾಂಸ್ಕೃತಿಕ ಸ್ಪರ್ಧೆಗೆ ಚಾಲನೆ ಸಿಕ್ಕಿತು. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿರುವ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ 2 ದಿನಗಳ ರಾಜ್ಯಮಟ್ಟದ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಉತ್ಸವ ಎಜೆಐಇಟಿ ಆಕಾರ್ 2020 ಉದ್ಘಾಟನೆಗೊಂಡಿತು. ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನ ಲಕ್ಷ್ಮೀ ಮೆಮೋರಿಯಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ವಿದ್ಯಾರ್ಥಿಗಳು ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಸಾಂಸ್ಕೃತಿಕ ಪ್ರತಿಭೆಗಳನ್ನು ಪ್ರಚುರಪಡಿಸಲು ಹಾಗೂ ಸಮಾಜದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಲು ಇದು ಉತ್ತಮ ವೇದಿಕೆಯಾಗಲಿ ಅಂತ ಹೇಳಿದರು. As part of the management, it is our desire to give platform to tap the potentiality of the students and recognize the talents in individuals from various institutions. ಈ ಸಂದರ್ಭ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಶಾಂತಾರಾಮ್ ರೈಸಿ, ಕಾರ್ಯಕ್ರಮದ ಸಂಯೋಜಕರು ಹಾಗೂ ಉಪನ್ಯಾಸಕರಾದ ಪ್ರಶಾಂತ್ ಡಿಎ, ಮಂಜು ಕಿರಣ್, ಕಾರ್ಯಕ್ರಮದ ಮುಖ್ಯ ಸಂಘಟಕಿ ಡಾ ಶೋಭಿತಾ ಶೆಟ್ಟಿ, ವಿವಿಧ ವಿಭಾಗದ ಮುಖ್ಯಸ್ಥರುಗಳಾದ ಡಾ ನಾಗೇಶ್ ಹೆಚ್ಆರ್, ಡಾ ರಾಜೇಶ್ ರೈ, ಡಾ ಆಂಟನಿ ಪಿಜೆ, ಪ್ರೊಫೆಸರ್ ಪ್ರಕಾಶ್ ಶೆಟ್ಟಿ, ಪ್ರೊಫೆಸರ್ ವಿನೋದ್ ಡಿಸೋಜಾ, ಡಾ ಕಿಶೋರ್ ಶೆಟ್ಟಿ, ಡಾ ಸುಜಯಾ ಸಿ, ಡಾ ಶಾಂತಕುಮಾರಿ ಹಾಗೂ ವಿದ್ಯಾರ್ಥಿ ಸಂಯೋಜಕರಾದ ಸಹನಾ ಶೆಟ್ಟಿ, ಅರಾಫ್, ಪ್ರಶಾಂತ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಸಭಾ ಕಾರ್ಯಕ್ರಮದ ಬಳಿಕ ಯಕ್ಷಮಿಲನ, ಕೌಂಟರ್ ಸ್ಟ್ರೈಕ್, ಎನ್ಎಫ್ಎಸ್, ಕೋಡ್ ಕ್ರ್ಯಾಕಿಂಗ್, ಕಾಲೇಜ್, ಟ್ರೆಷರ್ ಹಂಟ್ ಸಹಿತ ವಿವಿಧ ಸ್ಪರ್ಧೆಗಳು ನಡೆಯಿತು. ಕ್ಯಾಮರಾಮ್ಯಾನ್ ಶರತ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.